ಅಂತೆಯೇ ನಮ್ಮ ಪುತ್ತೂರಿನ ಬಹಳ ಜನಪ್ರಿಯವಾದ ಒಂದು ದಿನಪತ್ರಿಕೆ ಅಂತ ಹೇಳ್ಬೋದು, ಸುದ್ದಿ ಬಿಡುಗಡೆ. ದಯಮಾಡಿ ಅವರು ಕೂಡ ಮುಂದಾಗಬೇಕು. ಅವರು ವಿಶೇಷವಾದ ಒಂದು ಸಂಚಿಕೆಯನ್ನು ಹೊರತಂದಿದ್ದಾರೆ. ಕರ್ನಾಟಕದ ಒಂದು ಸಾಂಸ್ಕೃತಿಕ ಶ್ರೇಷ್ಠತೆಯ ಪ್ರತೀಕ. ಇಡೀ ರಾಜ್ಯ, ಇಡೀ ದೇಶ ವೀಕ್ಷಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಂಬಳ ರಾರಾಜಿಸಬೇಕು, ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಧ್ಯೇಯದೊಂದಿಗೆ ಸಮಾನ ಮನಸ್ಕರೆಲ್ಲ ಕೂಡಿಕೊಂಡ್ರು. ಅದರ ಉತ್ತರವಾಗಿ ಇವತ್ತು ನಮ್ಮ ಬೆಂಗಳೂರು ಕಂಬಳ ಸಮಿತಿ ರಚನೆಗೊಂಡು ಬೆಂಗಳೂರಿನಲ್ಲಿ ಕರಾವಳಿ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾರೆ. ಸಮುದ್ರ ಒಂದಿಲ್ಲ ನೋಡ್ರಿಪ್ಪ, ಬಿಟ್ರೆ ನಾವು ಖಂಡಿತ ತುಳುನಾಡಿನಲ್ಲೇ ಇದ್ದೀವ ಅನ್ನೋ ಒಂದು ಭಾವ ಮೂಡ್ತಾ ಇದೆ. ಅಭಿನಂದನೆಗಳು, ಧನ್ಯವಾದಗಳು ಅಂತೆಯೇ ಬೀಳ್ಕೊಡ್ತಾ ಇದ್ದೇವೆ ಮಾನ್ಯ ಸದಾನಂದ ಗೌಡ ಸರ್ ಅವರನ್ನ. ಈಗ ಅಂತೆಯೇ ನಮ್ಮ ಪುತ್ತೂರಿನ ಬಹಳ ಜನಪ್ರಿಯವಾದ ಒಂದು ದಿನಪತ್ರಿಕೆ ಅಂತ ಹೇಳ್ಬೋದು, ಸುದ್ದಿ ಬಿಡುಗಡೆ. ದಯಮಾಡಿ ಅವರು ಕೂಡ ಮುಂದಾಗಬೇಕು. ಅವರು ವಿಶೇಷವಾದ ಒಂದು ಸಂಚಿಕೆಯನ್ನು ಹೊರತಂದಿದ್ದಾರೆ. ಕರ್ನಾಟಕದ ಒಂದು ಸಾಂಸ್ಕೃತಿಕ ಶ್ರೇಷ್ಠತೆಯ ಪ್ರತೀಕ. ಇಡೀ ರಾಜ್ಯ, ಇಡೀ ದೇಶ ವೀಕ್ಷಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಂಬಳ ರಾರಾಜಿಸಬೇಕು, ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಧ್ಯೇಯದೊಂದಿಗೆ ಸಮಾನ ಮನಸ್ಕರೆಲ್ಲ ಕೂಡಿಕೊಂಡ್ರು. ಅದರ ಉತ್ತರವಾಗಿ ಇವತ್ತು ನಮ್ಮ ಬೆಂಗಳೂರು ಕಂಬಳ ಸಮಿತಿ ರಚನೆಗೊಂಡು ಬೆಂಗಳೂರಿನಲ್ಲಿ ಕರಾವಳಿ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾರೆ. ಸಮುದ್ರ ಒಂದಿಲ್ಲ ನೋಡ್ರಿಪ್ಪ, ಬಿಟ್ರೆ ನಾವು ಖಂಡಿತ ತುಳುನಾಡಿನಲ್ಲೇ ಇದ್ದೀವ ಅನ್ನೋ ಒಂದು ಭಾವ ಮೂಡ್ತಾ ಇದೆ. ಅಭಿನಂದನೆಗಳು, ಧನ್ಯವಾದಗಳು ಅಂತೆಯೇ ಬೀಳ್ಕೊಡ್ತಾ ಇದ್ದೇವೆ ಮಾನ್ಯ ಸದಾನಂದ ಗೌಡ ಸರ್ ಅವರನ್ನ. ಈಗ ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.